ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ತಾಜಾ ಗುಣಮಟ್ಟದ ಶುಚಿ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ. ಮಂಗಳೂರು ನಗರದಿಂದ ಮೂಡಣ ದಿಕ್ಕಿಗೆ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ಬಜಪೆ ಗ್ರಾಮದಲ್ಲಿ ದಕ್ಷಿಣ ಕನ್ನಡದ ಏಕೈಕ ಶ್ರೀ ಶನೈಶ್ಚರ ದೇವಸ್ಥಾನ ಭಕ್ತರ ಕಷ್ಟಗಳನ್ನು ಈಡೇರಿಸಿದ ಹಲವು ಉದಾಹರಣೆಗಳನ್ನು ಕಾಣಬಹುದು. ಈ ಕ್ಷೇತ್ರದಲ್ಲಿ ಪ್ರತಿ ಶನಿವಾರ ವಿಶೇಷ ಊರ ಪರವೂರ ಭಕ್ತರು ಈ ಕ್ಷೇತ್ರದಲ್ಲಿ ಶನೈಶ್ಚರ ದೇವರಿಗೆ ಎಣ್ಣೆ ಅಭಿಷೇಕ ಇದರೊಂದಿಗೆ ಹಲವು ಹರಕೆಯನ್ನ ದೇವರಿಗೆ ಅರ್ಪಿಸುವುದನ್ನು ಕಾಣಬಹುದು. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಈ ಕ್ಷೇತ್ರದಿಂದ ಪ್ರಸಾದವನ್ನ ಪಡೆದು ಹಲವು ಕಡೆ ಶ್ರೀ ಶನೈಶ್ಚರ ಮಂದಿರಗಳನ್ನು ನಿರ್ಮಿಸಿದ ಉದಾಹರಣೆಗಳು ಇವೆ. ಪ್ರತಿನಿತ್ಯ ಶ್ರೀ ಕ್ಷೇತ್ರದಲ್ಲಿ ಬೆಳಗ್ಗೆ 6 ಗಂಟೆಗೆ ಶನಿಯ ವಾಹನವಾದ ಕಾಗೆಗೆ ಆಹಾರ ನೀಡುವುದರ ಮೂಲಕ ಈ ದೇವಸ್ಥಾನದಲ್ಲಿ ಪೂಜೆ ಪ್ರಾರಂಭವಾಗುತ್ತದೆ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡದಲೆ ನನ್ನ ನೀ ದೂರ ದೂಡಿದರೆ ಗತಿಯಾರೆ ನಗೆ ಶನಿ ರಾಜನೇ. ಪ್ರತಿಯೊಬ್ಬ ಭಕ್ತರಲ್ಲಿ ಶನಿ ದೆಸೆ ಬಂದೇ ಬರುತ್ತದೆ. ಈ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಸಂದರ್ಶಿಸಿ ಪ್ರಸಾದ ಪಡೆದರೆ ಭಕ್ತರ ಮೇಲೆ ಶನಿ ದೆಸೆಯ ಪ್ರಭಾವ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ತಂದೆ ನೀಲಾಂಜನ ದೇವನೇ, ನಮ್ಮ ವಿಧಿ ರೂಪದಲ್ಲಿ ಕಾಯ್ವ ದೇವನೇ. ಪ್ರೀತಿ ಇಲ್ಲದ ಬಾಳು, ಶಾಂತಿ ಇಲ್ಲದ ಬದುಕು, ಏನಿದ್ದರೇನು ಶನಿ ದೇವನೇ. ಒಲಿದರೆ ಸುಖ ಸಿರಿ ನೀಡುವೆ, ನೀ ಮುನಿದರೆ ಕಷ್ಟ ಕೊಟ್ಟು ಕಾಡುವೆ. ಒಲಿದರೆ ಸುಖ ಸಿರಿ ನೀಡುವೆ. ಶನಿ ಮಹಾತ್ಮರ ಅನುಗ್ರಹವಿದ್ದರೆ ಜೀವನದಲ್ಲಿ ಉನ್ನತಿಯನ್ನ ಕಾಣಬಹುದು ಎಂಬುದು ಇಂದು ಕೂಡ ಸತ್ಯದ ಮಾತು. ಶ್ರೀ ಆನಂದ ಪೂಜಾರಿ ಅವರಿಂದ ಸ್ಥಾಪಿಸಲ್ಪಟ್ಟ ಈ ದೇವಸ್ಥಾನ ಭಕ್ತರ ಪಾಲಿಗೆ ಕಲ್ಪವೃಕ್ಷ ಎಂದೇ ಹೇಳಬಹುದು. ನೀ ಮುನಿದರೆ ಕಷ್ಟ ಕೊಟ್ಟು ಕಾಡುವೆ, ನಿತ್ಯ ನಿನ್ನನು ನೆನೆವೆ, ಕಷ್ಟ ಅನಿಷ್ಟಗಳನ್ನು ದೂರ ಮಾಡಿ ಸಲಹೋ ದೇವನೇ. ನೀ ದೂರ ಮಾಡಿ ಸಲಹೋ ದೇವನೇ. 7 ವರ್ಷದೆ ನಮ್ಮ ಕಾಡುವೆ, ತೇಲಿಸಿ ಮುಳುಗಿಸಿ ಆಡುವೆ. 7 ವರ್ಷದೆ ನಮ್ಮ ಕಾಡುವೆ, ತೇಲಿಸಿ ಮುಳುಗಿಸಿ ಆಡುವೆ. ನೀನೇ ಜಗದಾಧಾರ, ನೀ ನಮ್ಮ ಸೂತ್ರಧಾರ, ನಿನ್ನಿಷ್ಟದಂತೆ ಇರಿಸು ದೇವನೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ.
ಧರ್ಮದರ್ಶಿಗಳಾದ ಶ್ರೀ ಆನಂದ ಪೂಜಾರಿ ಶ್ರೀ ಕ್ಷೇತ್ರದಲ್ಲಿ ಭಕ್ತರಿಗೆ ಕೊಡುವ ನುಡಿ ಭಕ್ತರ ಪಾಲಿಗೆ ದೇವರೇ ನುಡಿಯುವ ಹಾಗಿದೆ. ಕಾಪಾಡು ಕಾಪಾಡು ದೇವನೇ, ಕಾಪಾಡು ಶ್ರೀ ಶನಿ ದೇವನೇ. ಶಿವನನ್ನೇ ಕಾಡಿದ ಭೂಪನೇ, ಈಶ ಪಟ್ಟವ ಪಡೆದ ಶ್ರೇಷ್ಠನೇ. ಶಿವನನ್ನೇ ಕಾಡಿದ ಭೂಪನೇ, ಈಶ ಪಟ್ಟವ ಪಡೆದ ಶ್ರೇಷ್ಠನೇ. ಜಗ ಬೆಳಗು ಸೂರ್ಯ ಚಂದ್ರ ಮಂಕಾದ್ರೆ ನಿನ್ನಿಂದ, ನಿನ್ನ ಅರಿತವರ್ಯಾರು ದೇವನೇ. ಸ್ವಾಮಿ ನಿನ್ನ ಅರಿತವರ್ಯಾರು ದೇವನೇ. ಗರ್ಭಗುಡಿಯ ಎಡಪಾರ್ಶ್ವದಲ್ಲಿ ಪಾರಿಜಾತ ಮರದ ಬುಡದಲ್ಲಿ ನಾಗರಾಜನ ಶಿಲಾಬಿಂಬ, ಗರ್ಭಗುಡಿಯ ಎಡಪಾರ್ಶ್ವದಲ್ಲಿ ಅಭಿಷೇಕ ಮೂರ್ತಿ ಶನಿದೇವರ ವಿಗ್ರಹ ಕಾಣಬಹುದು. ವಾಯುವ್ಯ ದಿಕ್ಕಿಗೆ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿಯವರ ಶಿಲಾಬಿಂಬ, ಪಶ್ಚಿಮ ದಿಕ್ಕಿಗೆ ಅಂದ್ರೆ ಗರ್ಭಗುಡಿಯ ಹಿಂಬದಿ ನವಗ್ರಹ ಮೂರ್ತಿಗಳನ್ನ ಕಾಣಬಹುದಾಗಿದೆ. ನವಗ್ರಹಕ್ಕೆ ಸಂಬಂಧಪಟ್ಟ ವೃಕ್ಷವನ್ನ ಇಲ್ಲಿ ನೋಡಬಹುದು. ಮೊದಲಿಗೆ ಸೂರ್ಯ, ಚಂದ್ರ, ಮಂಗಳ, ರಾಹು, ಶನಿ, ಕೇತು, ಗುರು, ಬುಧ, ಶುಕ್ರ ಗ್ರಹಗಳನ್ನ ಕಾಣಬಹುದು. ನಿನ್ನ ಜರಿದ ವಿಕ್ರಮರಾಜಗೆ ರಾಜ ಪದವಿ ಕಳೆದ ದೇವನೇ. ನಿನ್ನ ಜರಿದ ವಿಕ್ರಮರಾಜಗೆ ರಾಜ ಪದವಿ ಕಳೆದ ದೇವನೇ. ತಪ್ಪ ಮನ್ನಿಸು ಎಂದು ನೀನೇ ಗತಿ ಶರಣೆಂದು ಒಲಿದು ಹರಸಿದಂತ ದೇವನೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡು ಕಾಪಾಡು ದೇವನೇ, ಕಾಪಾಡು ಶ್ರೀ ಶನಿ ದೇವನೇ. ಧೂಮಾವತಿ ದೈವದ ಗುಡಿ, ಪರಿವಾರ ದೈವಗಳ ಸನ್ನಿಧಿ, ದೃಷ್ಟಿ ಗಣಪತಿಯ ಸಣ್ಣ ಗುಡಿಯನ್ನ ಇಲ್ಲಿ ಕಾಣಬಹುದಾಗಿದೆ. ಮಡದಿ ಮಕ್ಕಳ ಚಿತ್ತ ಕೆಡಿಸಿದೆ, ಬಂಧು ಬಳಗ ದೂರ ಮಾಡಿದೆ. ಮಡದಿ ಮಕ್ಕಳ ಚಿತ್ತ ಕೆಡಿಸಿದೆ, ಬಂಧು ಬಳಗ ದೂರ ಮಾಡಿದೆ. ಗರ್ಭಗುಡಿಯ ಒಳಗೆ ಶ್ರೀ ಗಣಪತಿ, ದುರ್ಗಾ ಪರಮೇಶ್ವರಿ ಹಾಗೂ ಶನೇಶ್ವರ ಸನ್ನಿಧಿ ಇದೆ. ಕೊಡುವವರ ಕೈಯ ಕಟ್ಟಿ ನನ್ನ ಬುದ್ಧಿಯ ಮೆಟ್ಟಿ ತಿರಿದು ತಿನ್ನುವಂತೆ ಮಾಡಿದೆ. ನಾವು ತಿರಿದು ತಿನ್ನುವಂತೆ ಮಾಡಿದೆ. ನನ್ನವರು ಯಾರಿಲ್ಲ ದೇವನೇ, ತಪ್ಪು ಅರಿವಾಯ್ತಯ್ಯ ದೇವನೇ. ನನ್ನವರು ಯಾರಿಲ್ಲ ದೇವನೇ, ತಪ್ಪು ಅರಿವಾಯ್ತಯ್ಯ ದೇವನೇ. ನಾನಿನ್ನು ತಾಳಲಾರೆ, ಸಾಕು ಮಾಡು ಸಹಿಸಲಾರೆ, ನಿನ್ನ ಪಾದಕ್ಕೆ ಶರಣು ದೇವನೇ. ಕಾಪಾಡು ಕಾಪಾಡು ದೇವನೇ, ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡದಲ್ಲಿ ನನ್ನ ನೀ ದೂರ ಮಾಡಿದರೆ ಗತಿಯಾರೆ ನಗೆ ಶನಿ ರಾಜನೇ. ತಂದೆ ನೀಲಾಂಜನ ದೇವನೇ, ನಮ್ಮ ವಿಧಿ ರೂಪದಲ್ಲಿ ಕಾಯುವ ದೇವನೇ. ಪ್ರೀತಿ ಇಲ್ಲದ ಬಾಳು, ಶಾಂತಿ ಇಲ್ಲದ ಬದುಕು, ಏನಿದ್ದರೇನು ಶನಿ ದೇವನೇ. ಕರುಣೆಯ ತೋರು ಶನಿ ರಾಜನೇ.
ಕ್ಷೇತ್ರದಲ್ಲಿ ಎಳ್ಳು ಕಾಳು ಹಾಗೂ ಎಳ್ಳೆಣ್ಣೆ ತೈಲಾಭಿಷೇಕ, ಹೂವಿನ ಪೂಜೆ, ಕಲಶ ಪೂಜೆ, ಸರ್ವ ಪೂಜೆ, ಪಂಚಕಜ್ಜಾಯ, ಭಕ್ತರು ತೆಂಗಿನಕಾಯಿಯನ್ನ ಹಿಡಿದು ನವಗ್ರಹಗಳಿಗೆ 9 ಸುತ್ತು ಪ್ರದಕ್ಷಿಣೆ ಬಂದು ನವಗ್ರಹ ಪ್ರತಿಷ್ಠಾನದ ಬಳಿ ನಿರ್ಮಿಸಲಾಗಿರುವ ಚಿಕ್ಕ ಕೆರೆಯಲ್ಲಿ ವಿಸರ್ಜಿಸುವುದರ ಮೂಲಕ ಗೃಹ ಬಾಧೆಗಳನ್ನು ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನ ಒದಗಿಸಿಕೊಡುವ ಈ ಕ್ಷೇತ್ರದ ವಿಶೇಷತೆಗಳಲ್ಲೊಂದು. ದೇವರ ಮಹಿಮೆಯ ಬಲ್ಲವರಾರೋ, ಕಂಡವರಾರೋ, ಅವನ ಅರಿತವರಾರೋ. ಶನಿದೇವರ ಮಹಿಮೆಯ ಶ್ರೀ ಕ್ಷೇತ್ರದ ಧರ್ಮದರ್ಶಿ ಅವರಲ್ಲಿ ಒಬ್ಬರಾದ ಶ್ರೀ ಅಭಿಜಿತ್ ಪೂಜಾರಿ ಕ್ಷೇತ್ರದ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ನೀಲಾಂಜನಗಿರಿ ಪ್ರಖ್ಯಂ ರೈವತ್ಮಾಗಜಂ ಛಾಯಾ ಮಾರ್ತಾಣ ಸುನುಂ ಚ ಪ್ರಣಮಾಮಿ ಶನೇಶ್ವರಂ. ನಮ್ಮ ಟಿವಿ ಚಾನಲ್ನ ಎಲ್ಲ ಸದಸ್ಯರಿಗೆ ಹಾಗೆ ವೀಕ್ಷಕರಿಗೆ ನಮಸ್ತೆ. ಶ್ರೀ ಕ್ಷೇತ್ರ ಶನೀಶ್ವರ ದೇವಸ್ಥಾನ ಬಜಿಪೆ. ಇದು ಬಜಿಪೆ ಮಂಗಳೂರು ವಿಮಾನ ನಿಲ್ದಾಣ, ಸುಮಾರು ಒಂದು 6 ಕಿಲೋಮೀಟರ್. ಹಾಗೆ ನಡುವ ಹೋಗುವ ದಾರಿ ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಹೋಗುವ ದಾರಿಯಲ್ಲಿ ನಡುವಿನಲ್ಲಿ ಶ್ರೀ ಶನೀಶ್ವರ ದೇವಸ್ಥಾನ ಇದೆ. ಇದು ಒಂದು 32 ವರ್ಷ ಆಯಿತು ಈಗ ಕ್ಷೇತ್ರಕ್ಕೆ. ಹಾಗೆ ಇಲ್ಲಿ ಮೊದಲಿದು ಮಹಾಗಣಪತಿ ಇದೆ. ಮಹಾಗಣಪತಿ, ದುರ್ಗಾಪರಮೇಶ್ವರಿ ಹಾಗೂ ಶನೀಶ್ವರ ದೇವರು ಗರ್ಭಗುಡಿ ಒಳಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ಹಾಗೆ ನಾಗಬ್ರಹ್ಮದೇವರು, ಆಮೇಲೆ ಶ್ರೀ ಶನೀಶ್ವರ ದೇವಸ್ಥಾನ ಅಭಿಷೇಕ ಮೂರ್ತಿ ಇದೆ. ಇದು ಶನಿವಾರ ಶ್ರೀ ಶನೀಶ್ವರ ದೇವಸ್ಥಾನ ಶನಿವಾರ ದಿನ ಇಲ್ಲಿ ಭಕ್ತರಿಗೆ ಅವಕಾಶ ಇದೆ. ಶನಿದೇವರಿಗೆ ನಿಮ್ಮ ಕೈಯಲ್ಲಿ ಸಾರ್ವಜನಿಕವಾಗಿ ಶನಿದೇವರಿಗೆ ಅಭಿಷೇಕ ಮಾಡುವ ಅವಕಾಶ ಇದೆ. ಪ್ರಥಮ ಬಾರಿ ಬಂದವರು 9 ಪ್ರದಕ್ಷಿಣೆ ಕ್ಷೇತ್ರಕ್ಕೆ ಬಂದು ಶನಿದೇವರಿಗೆ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು. ಗ್ರಹಚಾರ ದೋಷಕ್ಕಾಗಲಿ ಏನೇ ಗ್ರಹ ಬಾಧೆ ಇದ್ದರೂ ಇದಕ್ಕೆ ಒಳ್ಳೆಯದು. ಹಾಗೆ ನವಗ್ರಹಗಳಿದೆ. 9 ಗ್ರಹಕ್ಕೆ 9 ಸಸ್ಯಗಳು, ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಹಾಗೆ 9 ಗ್ರಹ ಇದೆ. ಅದಕ್ಕೆ 9 ಸಸ್ಯಗಳು, ಅಶ್ವತ್ಥಾಮ ಆಗಲಿ, ಹಾಗೆ ಎಲ್ಲ ಗ್ರಹಗಳಿಗೆ ವೃಕ್ಷಗಳಿವೆ. ಹಾಗೆ ಕ್ಷೇತ್ರಪಾಲ ಧೂಮಾವತಿ ಮೈಸಂದಾಯ ಇದೆ, ಕ್ಷೇತ್ರಪಾಲ ಆಗಿ ದೈವಗಳು. ಹಾಗೆ ಗುರುದೇವರಿದೆ, ಬ್ರಹ್ಮಶ್ರೀ ನಾರಾಯಣ ಗುರು ಇದ್ದಾರೆ. ಮುಖ್ಯವಾಗಿ ಕ್ಷೇತ್ರದಲ್ಲಿ ಅನ್ನದಾನ ಆಗ್ತಾಯಿದೆ ಶನಿವಾರ ದಿನ. ಶನಿವಾರ ಪ್ರತಿ ಶನಿವಾರ ಇಲ್ಲಿ ಮಹಾಪೂಜೆ ಬೆಳಿಗ್ಗೆ 10-10ವರೆಗೆ ಮಹಾಪೂಜೆ ಬೆಳಿಗ್ಗೆದ್ದು, ಹಾಗೆ ಮಧ್ಯಾಹ್ನದ ಮಹಾಪೂಜೆ 12-12ವರೆಗೆ ಮಹಾಪೂಜೆ ಆಗಿ ಪ್ರತಿ ಶನಿವಾರ ಇಲ್ಲಿ ಅನ್ನದಾನ ಸೇವೆ ನಡೀತಾ ಇದೆ ಪ್ರತಿ ಶನಿವಾರ. ಹಾಗೆ ಇಲ್ಲಿ ನಡೆಯುವಂತಹ ಪೂಜೆಗಳು, ಹಾಗೆ ಶನಿಶಾಂತಿ ಪೂಜೆ ಇದೆ, ಶನಿಶಾಂತಿ ಹೋಮ ಆಗಲಿ, ನವಗ್ರಹ ಶಾಂತಿ ಹೋಮ ಆಗಲಿ, ಹವನ ಆಗಲಿ, ಹಾಗೆ ಎಲ್ಲ ಹೋಮಗಳು ಹಾಗೆ ಪೂಜೆಗಳು ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಭಕ್ತರು ಮಾಡಿ ತಮ್ಮ ಕಷ್ಟಗಳನ್ನು ನಿವಾರಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ನಡೆಯುವಂತಹ ಎಳ್ಳುಬತ್ತಿ ಸೇವೆ ಆಗಲಿ, ನವಗ್ರಹದಲ್ಲಿ ಹೊತ್ತಿಸಿ ಪ್ರತ್ಯೇಕವಾಗಿ ಶ್ರೇಷ್ಠವಾಗಿ ಇಲ್ಲಿ ಎಲ್ಲ ಸೇವೆಗಳು ಭಾಳ ಒಳ್ಳೆಯಿಂದ ಆಗ್ತಾಯಿದೆ. ಹಾಗೆ ಜಾತ್ರೆಯಲ್ಲಿ ಜನವರಿಯ ಮೊದಲ ಶನಿವಾರ ಇಲ್ಲಿಯ ಜಾತ್ರೆ ಆಗ್ತದೆ. ಪ್ರತಿ ವರ್ಷ ಮೊದಲ ಶನಿವಾರ, ಅದು ತಾರೀಕು ಬೇರೆ ಬರ್ಬೋದು, ಆದರೆ ಮೊದಲ ಶನಿವಾರ ಇಲ್ಲಿಯ ಜಾತ್ರೆ, ವಾರ್ಷಿಕೋತ್ಸವ ಜಾತ್ರೆ ನಡೆಯಲಿರ್ತದೆ. ಹಾಗೆ 3 ವರ್ಷಕ್ಕೊಂದು ಸಲ ಇಲ್ಲಿ ನೇಮೋತ್ಸವ ಆಗ್ತದೆ. ಅದು ಮೈಸಂದಾಯ, ಧೂಮಾವತಿ, ಹಾಗೆ ಬಂಟ ಪರಿವಾರ ದೈವಗಳಿಂದ ಇಲ್ಲಿ ವಾರ್ಷಿಕೋತ್ಸವ ನೇಮೋತ್ಸವ ಆಗ್ತದೆ. ಹಾಗೆ 3 ವರ್ಷಕ್ಕೆ ಒಂದು ಸಲ. ಆಮೇಲೆ ಇಲ್ಲಿ ಜಾತ್ರೆಗೆ ನವಗ್ರಹ ಶಾಂತಿ ಹೋಮ, ಸಾರ್ವಜನಿಕ ನವಗ್ರಹ ಶಾಂತಿ ಹೋಮ, ಸಾರ್ವಜನಿಕ ಶನಿಕತೆ ಆಗ್ತದೆ, ಸಾರ್ವಜನಿಕ ಹೋಮಗಳು, ನವಗ್ರಹ ಹೋಮಗಳು, ಶನಿಶಾಂತಿ ಹೋಮಗಳು, ಹಾಗೆ ಇನ್ನಿತರ ಹೋಮಗಳು ಎಲ್ಲ ನಡೆಯುತ್ತಾ ಇರ್ತವೆ. ಹಾಗೆ ಮುಖ್ಯವಾಗಿ ಈ ಕ್ಷೇತ್ರದ ಪ್ರಾಮುಖ್ಯತೆ ಅಂದರೆ ಒಂದು ಕಲಶ ಪೂಜೆ. 9 ಶನಿವಾರ ವ್ರತ ಮಾಡಿ ಬಂದು ಶನಿವಾರ ಒಂದು ದಿವಸ ವ್ರತವಾಗಿಟ್ಟು ಮಧುಮಾಂಸ ತಿನ್ನದೆ ಯಾರು ಸಂಕಲ್ಪ ಮಾಡಿ ಆಮೇಲೆ ಭಕ್ತಿಯಿಂದ ಬಂದು ಕ್ಷೇತ್ರಕ್ಕೆ 9 ಪ್ರದಕ್ಷಿಣೆ ಬಂದು ದೇವರಿಗೆ ಅಭಿಷೇಕ ಮಾಡಿಕೊಂಡು, ಹಾಗೆ ಇಲ್ಲಿ ಕ್ಷೇತ್ರದ ಪ್ರಧಾನ ಕಲಶ ಪೂಜೆ ಮಾಡ್ತೇವೆ. ಆ ಕಲಶ ಪೂಜೆ ಯಾರು ಮಾಡ್ತಾರೋ ಅವರಿಗೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಎಂಬ ಈ ಕ್ಷೇತ್ರದಲ್ಲಿ ನಂಬಿಕೆಯೂ ಇದೆ, ಹಾಗೆ ಆಗಿದ್ದೂ ಇದೆ. ಹಾಗೆ ಇದು ಈಗಲೂ ಮುಂದುವರಿತಾ ಇದೆ. ಹಾಗೆ ಇಲ್ಲಿ ತುಂಬ ವರ್ಷದಿಂದ ಕಲಶ ಪೂಜೆ ನಡೀತಾ ಉಂಟು. ಅದು ಶ್ರೇಷ್ಠ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶನಿದೇವರ ಮಹಿಮೆಯ ಬಲ್ಲವರಾರೋ, ಕಂಡವರಾರೋ, ಅವನ ಅರಿತವರಾರೋ.
ಶ್ರೀ ಕ್ಷೇತ್ರದಲ್ಲಿ ಪ್ರತಿ ಶನಿವಾರ ಶ್ರೀದೇವರ ಪ್ರಸಾದವಾಗಿ ಅನ್ನದಾನ ನೆರವೇರುತ್ತದೆ. ಹಿಂಬದಿಯ ಪಾದ ಹಿಡಿದು ಕಾಡಿಸಿ ಆ ನಳನನು ದೃಷ್ಟಿ ಬೀರಿ ರಾವಣಗೆ ಕೇಡುಗಾಲ ತಂದನು. ದಶರೂಪದ ಹರಿಯು ನಿನ್ನ ಜ್ವಾಲೆಗೆ ಸಿಲುಕಿ, ದಶರೂಪದ ಹರಿಯು ನಿನ್ನ ಜ್ವಾಲೆಗೆ ಸಿಲುಕಿ, ತಾಪ ಕಳೆವ ನೀನೆ ಮಹಿಮ ಎಂದು ತೋರಿದ, ತಾಪ ಕಳೆವ ನೀನೆ. ಶ್ರೀ ಕ್ಷೇತ್ರದಲ್ಲಿ ಶ್ರೀ ಶನೈಶ್ಚರ ಅಭಿಷೇಕ ಮೂರ್ತಿಯನ್ನ ಕಾಣಬಹುದು. ಸಮಸ್ತ ಭಕ್ತರು ಎಳ್ಳು ಬೀಜದ ತೈಲವನ್ನ ದೇವಸ್ಥಾನದ ಗರ್ಭಗುಡಿಗೆ 9 ಬಾರಿ ಪ್ರದಕ್ಷಿಣೆ ಬಂದು ಶಿಲಾಮೂರ್ತಿ ಮೇಲೆ ಸ್ವಯಂ ಅಭಿಷೇಕ ಪೂಜೆ ಮಾಡುವುದು ಇಲ್ಲಿನ ವಿಶೇಷವಾಗಿದೆ. ತಾಪ ಕಳೆವ ನೀನೆ ಮಹಿಮ ಎಂದು ತೋರಿದ, ತಾಪ ಕಳೆವ ನೀನೆ ಮಹಿಮ ಎಂದು ತೋರಿದ. ಶನಿದೇವರ ಮಹಿಮೆಯ ಬಲ್ಲವರಾರೋ, ಕಂಡವರಾರೋ ಅವನ ಅರಿತವರಾರೋ, ಕಂಡವರಾರೋ ಅವನ ಅರಿತವರಾರೋ. ಚತುರ್ಮುಖ ಬ್ರಹ್ಮನ ತಲೆ ಶಿವನಿಂದಲೇ ಕೀಳಿಸಿ, ಕಂಬಕನ ಜನನವಾಗಿ ಕರ್ಣ ಜನಿಸಿ ಬಂದನು. ಶಿಶು ಹತ್ಯೆಯನ್ನು ಮಾಡಿಸಿ ಸತ್ಯವರ್ಮನ ಪಾಲಿಸಿ, ಶಿಶು ಹತ್ಯೆಯನ್ನು ಮಾಡಿಸಿ ಸತ್ಯವರ್ಮ. ದೇಶ ವಿದೇಶಗಳಿಂದ ಭಕ್ತರು ಬಂದು ಶ್ರೀ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿ ತಮ್ಮ ಹರಕೆಯನ್ನ ಈಡೇರಿಸಿಕೊಳ್ಳುತ್ತಾರೆ. ಶಿಶು ಹತ್ಯೆಯನ್ನು ಮಾಡಿಸಿ ಸತ್ಯವರ್ಮನ ಪಾಲಿಸಿ, ಜಗಕ್ಕೆ ಅಧಿಕನೆಂದು ಮೆರೆದ ಸ್ವಾಮಿ ಶನಿದೇವನು, ಜಗಕ್ಕೆ ಅಧಿಕನೆಂದು ಮೆರೆದ ಸ್ವಾಮಿ ಶನಿದೇವನು. ಶನಿದೇವರ ಮಹಿಮೆಯ ಬಲ್ಲವರಾರೋ, ಕಂಡವರಾರೋ ಅವನ ಅರಿತವರಾರೋ, ಕಂಡವರಾರೋ ಅವನ ಅರಿತವರಾರೋ. ಲಕ್ಷ ಕೊಡುವವನು ನೀನೇ, ಲಯವ ಮಾಡುವನು ನೀನೇ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶನೈಶ್ಚರ ದೇವರ ಮೂಲ ಸ್ಥಾನವೆಂದೇ ಬಿಂಬಿತವಾದ ಕ್ಷೇತ್ರ ಇದು. ಶ್ರೀ ಶನೈಶ್ಚರ ದೇವರು ಸರ್ವರ ಬಾಳಲಿ ಬೆಳಕು ಚೆಲ್ಲಲಿ ಎಂಬ ಹಾರೈಕೆಯೊಂದಿಗೆ ಓಂ ಶನೈಶ್ಚರಾಯ ನಮಃ. ಲಕ್ಷ ಕೊಡುವವನು ನೀನೇ, ಲಯವ ಮಾಡುವನು ನೀನೇ, ಜನನಕ್ಕೂ ಕಾರಣ ನೀನೇ, ಮರಣಕ್ಕೂ ಕಾರಣ ನೀನೇ. ಕಷ್ಟ ಭಾರವ ಕಳೆದು ಸುಖ ಶಾಂತಿಯ ನೀಡೋ, ಕಷ್ಟ ಭಾರವ ಕಳೆದು ಸುಖ ಶಾಂತಿಯ ನೀಡೋ. ಕಲಿಯ ಪುರುಷ ಶನಿದೇವನೇ ನಿನಗೆ ವಂದನೆ, ಕಲಿಯ ಪುರುಷ ಶನಿದೇವನೇ ನಿನಗೆ ವಂದನೆ. ಶನಿದೇವರ ಮಹಿಮೆಯ ಬಲ್ಲವರಾರೋ, ಕಂಡವರಾರೋ ಅವನ ಅರಿತವರಾರೋ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ತಾಜಾ ಗುಣಮಟ್ಟದ ಶುಚಿ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ.